ಯಾಕಂದ್ರೆ ಚುನಾವಣೆಯ ವಾತಾವರಣ ನಮ್ಮ ಪರವಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಯಾರು? ಶಾಸಕನಾಗಿ ನಾನೇ ಇದ್ದೇನೆ. ಖಾಲಿಯಾದಾಗ ಆ ಪ್ರಶ್ನೆ ಬರ್ತದೆ. MLA-ಗಳನ್ನೇ ತೆಗೆದು ಬೇರೆಯವರನ್ನು ಹಾಕ್ತಾರೆ ಅನ್ನುವಂಥ ಗುಸುಗುಸುಗಳಿದ್ದಾವೆ. ನಮಗೆ ಅಂತ ಯಾವುದೇ ಸೂಚನೆಗಳು ಬಂದಿಲ್ಲ. ಯಾವುದನ್ನ ತೋರಿಸಿ ಮತ ಕೇಳ್ತೀರಿ? ಸಂಜೀವ ಮಠಂದೂರು ಯಾರು, ಏನು, ಹೇಗೆ ಅಂತೇಳಿ ಪುತ್ತೂರಿನ ಜನತೆಗೆ ಗೊತ್ತು. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಕಾಂಗ್ರೆಸ್ನವರು ಚುನಾವಣೆ ಬರುವಾಗ ಇಂಥ ಗಿಮಿಕನ್ನು ಮಾಡಿ ಅವರವರಿಗೆ ಗೆಲ್ಲುವಂಥದ್ದು. ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ, ಆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಅದು ಸುಳ್ಯ ಕ್ಷೇತ್ರದಲ್ಲಿ ನಡೆದಂತಹ ಘಟನೆ ಆದ ಕಾರಣ ನಾವು ಒಂದೇ ಪಾರ್ಟಿಯಲ್ಲಿ ಇದ್ದಾಗ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು. ಸಂಜೀವ ಮಠಂದೂರು ಕ್ಷೇತ್ರದಲ್ಲಿ ಆದರೆ ಸಂಜೀವ ಮಠಂದೂರು ಕ್ಷಣ ಕಾಲ ಕೂಡ ಬೆಂಗಳೂರಲ್ಲಿ ನಿಲ್ತಾ ಇರಲಿಲ್ಲ. ಸಂಜೀವ ಮಠಂದೂರು ಅವರು ಒಂದು ಬಸ್ಸಲ್ಲಿ ಇದ್ದುಕೊಂಡು ನಾನು ಬೆಂಗಳೂರಲ್ಲಿದ್ದೇನೆ ಅನ್ನುವಂತಹದ್ದೊಂದು ಮಾಹಿತಿಯನ್ನು ನೀಡಿದ್ದು. ಯುವಕರು ಹೇಗಿರ್ತಾರೆ ಸ್ಪಿರಿಟ್ ಅಲ್ಲಿ ಅಂತೇಳಿ ಅದನ್ನು ಮತ್ತೆ ನಾನು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ವೀಕ್ಷಕರೇ ನಮಸ್ಕಾರ. ಮತ ಸಮರ 2023 ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚುನಾವಣೆ ಸಮೀಪಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಚುನಾವಣೆಯನ್ನು ಎದುರಿಸೋದಕ್ಕಿದ್ದೇವೆ. ಚುನಾವಣೆ ಬಂತು ಅಂತ ಅಂದರೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೇನು ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲ ಕಡೆ ಬಹಳಷ್ಟು ಕುತೂಹಲಕಾರಿಯಾಗಿರುವಂತಹ ವಿಚಾರ. ಈ ನಡುವೆ ನಾವು ಪುತ್ತೂರಿನಲ್ಲಿ ಈ ಒಂದು ಅಭ್ಯರ್ಥಿ ಆಗಬೇಕು ಎನ್ನುವಂಥ ನೆಲೆಯಲ್ಲಿ ಆಕಾಂಕ್ಷಿಗಳಾಗಿದ್ದಂತಹ ಹಲವರ ಒಂದು ಸಂದರ್ಶನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಆದರೆ ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ನಾವು ತರ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಜೊತೆಗೆ ಅಥವಾ ಇವತ್ತಿನ ಸಂಚಿಕೆ ಅತಿಥಿಯಾಗಿರುವಂಥವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಒಬ್ಬರು. ಸೊ ನನ್ನ ಜೊತೆಗೆ ಕೋ ಆ್ಯಂಕರ್ ಆಗಿದ್ದಾರೆ ನನ್ನ ಸಹೋದ್ಯೋಗಿ ದಾಮೋದರ್ ದೊಂಡೋಲಿ ಅವರು. ಮತ ಸಮರ 2023 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಕ್ಕಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮುಂದೆ ಮತ್ತೊಮ್ಮೆ ಶಾಸಕರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟಿಕೆಟ್ ಆಕಾಂಕ್ಷಿಯೂ ಆಗಿರುವಂತಹ ಸಂಜೀವ ಮಠಂದೂರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಹೇಗಿದೆ? ಚೆನ್ನಾಗಿದೆ. ಹೇಗಿದೆ ಚುನಾವಣೆಯ ವಾತಾವರಣ? ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಹೌದು. ಇವತ್ತು ಶಾಸಕರು, ಲೋಕಸಭಾ ಸದಸ್ಯರು ಎಲ್ಲವೂ BJP ಇದ್ದ ಕಾರಣ ವಾತಾವರಣ ನಮ್ಮ ಪರವಾಗಿದೆ. ಅದರ ಜೊತೆಯಲ್ಲಿ ತಳಮಟ್ಟದಲ್ಲಿ ಇವತ್ತು ಬೂತ್ ಮಟ್ಟದಲ್ಲಿ ನಮ್ಮ ಬೂತ್ ಸಮಿತಿಗಳು, ಪಂಚಾಯತ್ ಮಟ್ಟದಲ್ಲಿ ನಮ್ಮ ಶಕ್ತಿ ಕೇಂದ್ರ, ಆಡಳಿತ ಇವತ್ತು ಪಂಚಾಯತ್ ಎಲ್ಲ BJP ಇರುವ ಕಾರಣ ಇವತ್ತು ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ BJP ಸರ್ಕಾರ ನಿಶ್ಚಿತ ಅಂತೇಳಿ ಜನ ಮಾತಾಡುವಂಥ ಕೆಲಸವನ್ನು ಮಾತಾಡ್ತಾ ಇದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಬಾರಿಯ BJP ಅಭ್ಯರ್ಥಿ ಯಾರು ಸರ್? ಪುತ್ತೂರಿನಲ್ಲಿ ವಿಧಾನಸಭಾ ಕ್ಷೇತ್ರದ ಸ್ಥಾನ ಖಾಲಿಯಾಗಿಲ್ಲ ಇನ್ನೂ ಕೂಡ. ಶಾಸಕನಾಗಿ ನಾನೇ ಇದ್ದೇನೆ. ಖಾಲಿಯಾದಾಗ ಆ ಪ್ರಶ್ನೆ ಬರ್ತದೆ. ಮತ್ತು ಅಭ್ಯರ್ಥಿಗಳ ಆಯ್ಕೆಯನ್ನು ಈಗಾಗಲೇ ಒಂದು ಹಂತದಲ್ಲಿ ಸರ್ವೆ ಮಾಡೋ ಮುಖಾಂತರ ಬೇರೆ ಬೇರೆ ಸಾಮಾಜಿಕ ನ್ಯಾಯ, ಬೇರೆ ಬೇರೆ ಮಾನದಂಡದಲ್ಲಿ ಈಗಾಗಲೇ ನಮ್ಮ ನಾಯಕರು ಆ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಇನ್ನು ಕೆಲವೇ ದಿನದಲ್ಲಿ ಘೋಷಣೆ ಮಾಡಲಿಕ್ಕಿದ್ದಾರೆ. ಆ ಘೋಷಣೆ ಮಾಡುವಂಥ ಹಂತದಲ್ಲಿ ಖಂಡಿತ ಆದ್ಯತೆಯಲ್ಲಿ ಯಾರ್ಯಾರು ಈಗ ಸಿಟ್ಟಿಂಗ್ MLA-ಗಳಿದ್ದಾರೆ ಅವರಿಗೆ ಆದ್ಯತೆಯಲ್ಲಿ ಮತ್ತೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಮಾಡ್ತಾರೆ ಎನ್ನುವಂಥ ಭರವಸೆ ನನಗಿದೆ. ಒಂದಷ್ಟು ಬದಲಾವಣೆಗಳಾಗುತ್ತೆ, ಗುಜರಾತ್ ಮಾದರಿ ಬರುತ್ತೆ, ಒಂದಷ್ಟು ಸಿಟ್ಟಿಂಗ್ MLA-ಗಳನ್ನೇ ತೆಗೆದು ಬೇರೆಯವರನ್ನು ಹಾಕ್ತಾರೆ ಅನ್ನುವಂಥ ಗುಸುಗುಸುಗಳಿದ್ದಾವೆ. ಅದರ ಜೊತೆಗೆ ಕರಾವಳಿಯಲ್ಲಿ 2-3 ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ತಾರೆ ಅನ್ನುವಂತಹದ್ದೆಲ್ಲ ಮಾತುಗಳಿದ್ದಾವೆ. ನಿಮಗೇನಾದರೂ ಅಂತಹ ನ್ಯೂಸ್ಗಳು ಉನ್ನತ ಮಟ್ಟದಿಂದ ಅಥವಾ ವರಿಷ್ಠರ ಮೂಲಕ ಏನಾದರೂ ಬಂದಿದೆಯಾ? ನಮಗೆ ಅಂತ ಯಾವುದೇ ಸೂಚನೆಗಳು ಬಂದಿಲ್ಲ. ಯಾವುದೇ ಸೂಚನೆಗಳು ಬಂದಿಲ್ಲ. ಪುತ್ತೂರಿನಲ್ಲಿ ನೀವು ಇವತ್ತು ನಾಳೆ ನೀವು ಅಥವಾ ನಾಡಿದ್ದು ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ನೀವು ಏನು ಅಂತ ಜನಕ್ಕೆ ಹೋಗ್ತೀರಿ? ಜನಕ್ಕೆ ಏನು ಹೇಳ್ತೀರಿ? ಯಾವುದನ್ನು ತೋರಿಸಿ ಮತ ಕೇಳ್ತೀರಿ? ಪುತ್ತೂರಿನಲ್ಲಿ ಕಳೆದ 5 ವರ್ಷದಲ್ಲಿ ಒಬ್ಬ ಜನಸೇವಕನಾಗಿ ಜನಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಸಂಜೀವ ಮಠಂದೂರು ಯಾರು, ಏನು, ಹೇಗೆ ಅಂತೇಳಿ
ಪುತ್ತೂರಿನ ಜನತೆಗೆ ಗೊತ್ತು. ನಾನು ಮತ್ತೊಮ್ಮೆ ಅವಕಾಶ ಸಿಕ್ಕಿದರೆ ಖಂಡಿತ ಹಿಂದಿನ ಬಾರಿ ನಾವು 1 ವರ್ಷ 2 ತಿಂಗಳು ವಿರೋಧ ಪಾರ್ಟಿಯಲ್ಲಿದ್ದೆವು, 2 ವರ್ಷ ಕೋವಿಡಲ್ಲಿದ್ದೆವು, ಮತ್ತೆ 2 ವರ್ಷ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ 2 ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಸುಮಾರು 1400 ಕೋಟಿಗಿಂತ ಮಿಕ್ಕಿ ಅನುದಾನವನ್ನು ನಾವು ತರುವ ಕೆಲಸವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದ್ದೇವೆ. ಈ ಅಭಿವೃದ್ಧಿಯ ಜೊತೆಯಲ್ಲಿ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ, ಸಾಮರಸ್ಯಕ್ಕೆ ಒತ್ತು ಕೊಟ್ಟಿದ್ದೇವೆ, ಸೌಹಾರ್ದತೆಗೆ ಒತ್ತು ಕೊಟ್ಟಿದ್ದೇವೆ. ಪುತ್ತೂರಿನಲ್ಲಿ ಯಾವುದೇ ಒಂದು ಮತೀಯ ಗಲಾಟೆಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸ ನಮ್ಮ ಕಡೆಯಿಂದ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲಿಯೂ ನಾವು ಜಾತಿ ಮತ ವರ್ಗ ಭೇದ ನೋಡದೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎನ್ನುವ ನೆಲೆಯಲ್ಲಿ ಎಲ್ಲರನ್ನು ವಿಶ್ವಾಸದಿಂದ ನೋಡಿ 5 ವರ್ಷದ ಆಡಳಿತವನ್ನು ಮಾಡಿದ್ದೇವೆ. ಅದೇ ರೀತಿಯ ಆಡಳಿತ, ಅಭಿವೃದ್ಧಿ, ಸಂಘಟನೆ ಮುಂದೆ ಕೂಡ ನಾವು ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಒಂದಷ್ಟು ಆರೋಪಗಳನ್ನು ಮಾಡಿದರು, ಅಥವಾ ನಾವು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಹೇಳಿರುವಂಥ ಮಾತುಗಳು ಎಲ್ಲ ನಮ್ಮ ಕಾಲದಲ್ಲಿ ಬಂದಂತಹ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಕೇವಲ ಬ್ಯಾನರ್ ರಾಜಕೀಯ ಆಗ್ತಾ ಇದೆ, ಫ್ಲೆಕ್ಸ್ ರಾಜಕೀಯ ಆಗ್ತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀವಿ? ಕಾಂಗ್ರೆಸ್ನವರು ಚುನಾವಣೆ ಬರುವಾಗ ಇಂಥ ಗಿಮಿಕನ್ನು ಮಾಡಿ ಅವರವರಿಗೆ ಗೆಲ್ಲುವಂಥದ್ದು. ಅವರು ದಾಖಲೆ ಸಮೇತ ಅದನ್ನು ಸಬ್ಮಿಟ್ ಮಾಡಲಿ, ನಾನು ಕೂಡ ದಾಖಲೆ ಸಮೇತ ಮುಖಾಮುಖಿಯಾಗಿ ನಾವೇನು ಮಾಡಿದ್ದೇವೆ ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾವುದೇ ಒಂದು ಸರ್ಕಾರ ಬಂದು ಆ ಕೆಲಸ ಕಾರ್ಯಗಳು ಆದೇಶ ಆಗಿ ಅದು ಶಿಲಾನ್ಯಾಸ ಆಗಿ ಆ ಅವಧಿಯಲ್ಲಿ ಮುಗಿದೋಗ್ತದೆ. ಕೆಲವು ಕಾಮಗಾರಿಗಳು ಮಾತ್ರ ದೀರ್ಘಕಾಲವಾಗಿ ಉಳಿಯುತ್ತದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಉಲ್ಲೇಖ ಮಾಡಿದೆ, 1 ವರ್ಷ 2 ತಿಂಗಳು ನಮ್ಮ ಸರ್ಕಾರ ಇರಲಿಲ್ಲ, ಕಾಂಗ್ರೆಸ್ ಜನತಾದಳ ಸರ್ಕಾರ ಇತ್ತು. ಆಗೇನಾಗಿದೆ, ಆಮೇಲೆ ಏನಾಗಿದೆ ಅಂತೇಳಿ ನಮ್ಮಲ್ಲೆಲ್ಲ ದಾಖಲೆ ಸಮೇತ ನಾವು ಅದನ್ನು ಹೇಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾವ ಸರ್ಕಾರ ಎಷ್ಟೆಷ್ಟು ರಿಲೀಸ್ ಮಾಡಿತ್ತು ದುಡ್ಡು, ಯಾವ ಸರ್ಕಾರ ಯಾವ ಕಾಮಗಾರಿಗಳಿಗೆ ಆದೇಶ ಮಾಡಿತ್ತು ಅಂಥೇಳಿ. ಕಾಂಗ್ರೆಸ್ನವರು ಹಿಂದೆ 5 ವರ್ಷ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ BJP ಮಾಡಿದ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದು ಅಂತೇಳಿ ಪುತ್ತೂರಿನ ಬಸ್ ಸ್ಟ್ಯಾಂಡನ್ನು, ಪುತ್ತೂರಿನ ಮಿನಿ ವಿಧಾನಸೌಧ ಇರ್ಬೋದು, ಮೊರಾರ್ಜಿ ದೇಸಾಯಿ ಶಾಲೆ ಇರ್ಬೋದು, ಎಲ್ಲವೂ ನಾವು ಮಾಡಿದೆವು ಅಂತೇಳಿ ನಮ್ಮ ಸಾಧನೆ ಅಂತೇಳಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ಮತ್ತೆ ಅದಕ್ಕೆ ಪ್ರತಿರೋಧವನ್ನು ಹೇಳಲಿಲ್ಲ. ಯಾಕಂದರೆ ಆಗ ಸಿಟ್ಟಿಂಗ್ MLA ಇದ್ದದ್ದು ಶಕುಂತಲಾ ಶೆಟ್ಟಿಯವರು, ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು ಮಲ್ಲಿಕಾ ಪ್ರಸಾದ್ ಅವರು ಹೇಳಿಕೊಂಡು ಹೋಗಿದ್ದಾರೆ. ಆಗ ಈಗಲೂ ಅದೇ ಚಾಲಿಯನ್ನು ಮುಂದುವರಿಸ್ತಾರೆ ಅಷ್ಟೇ. ಅವರಿಗೆ ಅದರಿಂದ ಪ್ಲಸ್ ಆಗುತ್ತಾ? ಜನರಿಗೆ ಗೊತ್ತು ಯಾರು ಮಾಡಿದ್ದಾರೆ, ಯಾರು ಅನುದಾನ ಇಟ್ಟಿದ್ದಾರೆ ಅಂತೇಳಿ. ಜನ ಇವತ್ತು ಬುದ್ಧಿವಂತರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರಜ್ಞಾವಂತರು, ಬುದ್ಧಿವಂತರು ಮಾತ್ರ ಅಲ್ಲ, ಪ್ರಜ್ಞಾವಂತರು ಕೂಡ. ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ಅವರು ಎಲ್ಲವನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಈಗ ಅವರಲ್ಲಿದೆ, ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ತಮ್ಮ ಅವಧಿಯಲ್ಲಿ ಅಥವಾ ತಾವು ಪ್ರಯತ್ನ ಪಟ್ಟು ಅನುದಾನ ತಂದಿರುವಂತಹದರ ಪೈಕಿ ಪ್ರಮುಖವಾದಂತಹ ಯೋಜನೆಗಳು ಅಂತ, ಅಥವಾ ಒಂದು ಮೈಲಿಗಲ್ಲು ಆಗುತ್ತೆ ಅನ್ನುವಂಥ ಯೋಜನೆಗಳನ್ನು ನೆನಪಿಸಿಕೊಳ್ಳೋದಿದ್ರೆ? ಪ್ರಮುಖವಾಗಿ ನಾವಿವತ್ತು ಒಂದು ರಸ್ತೆಗಳಿಗೆ, ಇನ್ನೊಂದು ಕುಡಿಯುವ ನೀರಿಗೆ, ಇನ್ನೊಂದು ನೀರಾವರಿ ಅಂತರ್ಜಲಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಇವತ್ತು ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ನಾನು ಉಲ್ಲೇಖ ಮಾಡುವಂಥದ್ದು 2 ದೊಡ್ಡ ಕಾಮಗಾರಿಗಳು. ಒಂದು ಪುತ್ತೂರಿನ ಕೋರ್ಟು, 50 ಕೋಟಿ ಅನುದಾನದಲ್ಲಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆಗಿದೆ. 5 ಕೋಟಿ ಅನುದಾನದಲ್ಲಿ ಬಾರ್ ಅಸೋಸಿಯೇಷನ್ ಉದ್ಘಾಟನೆ ಆಗಿದೆ. ಇದು ಆಗಬೇಕಿದ್ರೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ನಜೀರ್ ಅವರು ನನಗೆ ತುಂಬ ಸಹಕಾರವನ್ನು ಮಾಡಿದರು. ಅವರ ಮುಖಾಂತರ ಇವತ್ತು 50 ಕೋಟಿಯ ಆ ಒಂದು ನ್ಯಾಯಾಲಯ ಸಂಕೀರ್ಣ ಆಗಿದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ಜಿಲ್ಲೆ ಆದರೂ ಆ ಜಿಲ್ಲಾ ನ್ಯಾಯಾಲಯಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ಮಾಡಿದೆ. ಅದು ಉದ್ಘಾಟನೆ ಹಂತಕ್ಕೆ ಬಂದಿದೆ. ಇದೊಂದು ನಾನು ಹೆಮ್ಮೆ ಪಡುವಂಥದ್ದು. ಇನ್ನೊಂದು ನೀರಾವರಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತೇಳಿ ನಾವು ಬೆಳೆಯೂರಲ್ಲಿ 50 ಕೋಟಿಯ ನೇತ್ರಾವತಿಗೆ ದೊಡ್ಡ ಡ್ಯಾಮನ್ನು ಕಟ್ಟಿದ್ದೇವೆ. ಆ ಡ್ಯಾಮಲ್ಲಿ ನೀರು ಶೇಖರಣೆ ಮಾಡಿ ಕುಡಿಯಲಿಕ್ಕೆ, ಕೃಷಿಗೆ ಮತ್ತು ಅಂತರ್ಜಲ ವೃದ್ಧಿಗೆ ಅಂತ ಒಂದು ದೊಡ್ಡ
ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಭಾಗದ ನಮ್ಮ ಎಲ್ಲ ಜನರಿಗೆ ವರದಾನವಾಗಿ ಪರಿಣಮಿಸಲಿಕ್ಕಿದೆ. ಅದರ ಜೊತೆಯಲ್ಲಿ ನಾನು ಶಾಲೆಗಳಿಗೆ ವಿಶೇಷ ಒತ್ತನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಯಾವುದೇ ನಮ್ಮ ಶಾಸಕರು ಮಾಡೋದಂಥ ಒಂದು ಕೆಲಸ ಅಂದರೆ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡೋದು. ಸ್ಮಾರ್ಟ್ ಕ್ಲಾಸ್ಗಳ ಆ ಒಂದು ಕೊಡುಗೆ ನಾವು ಯುಕ್ರೇನಿಂದ ಮಾನಿಟ್ರನ್ನು ತಂದು ಅದಕ್ಕೆ ಹಾರ್ಡ್ವೇರ್, ಸಾಫ್ಟ್ವೇರ್ ಏನೇನು ಬೇಕೋ ಇವತ್ತಿನ ಸಿಲೆಬಸನ್ನು ಹಾಕಿ 111 ಶಾಲೆಗಳಿಗೆ ಇವತ್ತು ಕುಡಿಯುವ ನೀರು ಮತ್ತು ಆ ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಿದ್ದೇವೆ. ಮಕ್ಕಳು ಮತ್ತು ಅಧ್ಯಾಪಕರು ನಾನು ಕಟ್ಟಡ ಕೊಟ್ಟೋದಕ್ಕಿಂತ ಹೆಚ್ಚು ಖುಷಿಪಡುವಂಥ ಕೆಲಸವನ್ನು ಈ ಸ್ಮಾರ್ಟ್ ಕ್ಲಾಸಲ್ಲಿ ಮಾಡ್ತಾಯಿದ್ದಾರೆ. ಮತ್ತೊಂದು ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ 215 ಅಂಗನವಾಡಿಗಳಿಗೆ RO ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. ಶುದ್ಧ ಕುಡಿಯುವ ನೀರು. ಮಕ್ಕಳು ಮನೆಯಿಂದ ಬಾಟ್ಲಿ ನೀರನ್ನು ತರಬಾರ್ದು, ಅಲ್ಲಿ ಆರೋಗ್ಯದಲ್ಲಿ ಏನು ಏರುಪೇರು ಆಗಬಾರ್ದು ಅಂತೇಳಿ ಎಲ್ಲ ಅಂಗನವಾಡಿಗಳಿಗೆ RO ಪ್ಲ್ಯಾಂಟ್ ಕೊಟ್ಟಿದ್ದೇನೆ. ಇದು ಕೂಡ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಖುಷಿ ಕೊಡುವಂಥ ಕೆಲಸ. ನಾನು ಇಡೀ ಕೋಟಿಗಟ್ಟಲೆ ಅನುದಾನ ಕೊಟ್ಟು ಎಷ್ಟೇ ಅಭಿವೃದ್ಧಿ ಮಾಡಿದರೂ ಬಹುಶಃ ಜನ ನೆಮ್ಮದಿ ಪಡೋದಿಲ್ಲ. ಆದರೆ ನಾನು ಲಕ್ಷ ಕೊಟ್ಟು ಮಕ್ಕಳು ಮತ್ತು ಅಧ್ಯಾಪಕರು ಖುಷಿಪಟ್ಟದ್ದು ಅಂದರೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಮತ್ತು ಕುಡಿಯುವ ನೀರಿನಲ್ಲಿ. ನಿಮ್ಮ ಸ್ಮಾರ್ಟ್ ಯೋಜನೆ ಅದು. ನಾನು ಈಗಾಗಲೇ ಪುತ್ತೂರು ಒಂದು ಜಿಲ್ಲೆ ಆಗಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಪುತ್ತೂರು ಜಿಲ್ಲೆ ಆಗಬೇಕಿದ್ರೂ ನಮ್ಮಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ಉಡುಪಿ ಜಿಲ್ಲೆ ಆದಾಗಲಿ ದಕ್ಷಿಣ ಕನ್ನಡದ ಜನ ನಮ್ಮದು ಕರಾವಳಿ ಪರಶುರಾಮನ ಸೃಷ್ಟಿಯ ಜಿಲ್ಲೆ, ಅದು 2 ಆಗಬಾರ್ದು ಅಂತೇಳುವಂಥ ಮಾತನ್ನು ಆಗಲೂ ಹೇಳಿದರು. ಈಗ ಮತ್ತೊಮ್ಮೆ ಜಿಲ್ಲೆ 2 ಆಗಬೇಕು ಅಂತ ಹೇಳುವಾಗ ಭಾವನಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಉಳಿಯಬೇಕು ಎನ್ನುವಂಥ ಮಾತು ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನನ್ನಲ್ಲಿ ಅಭಿಪ್ರಾಯವನ್ನು ಹೇಳಿದಾಗ, ಸರಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಮಾಡುವ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೇ ಉಳಿಯಬೇಕು ಅಂತೇಳಿ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲೆ ಆಗಬೇಕು ಅಂತ ಹೇಳುವಾಗ ಈಗಿನ ನಮ್ಮೆಲ್ಲ ಸಿಟ್ಟಿಂಗ್ MLAಗಳು ಒಪ್ಪಿದರು. ಅದರ ಆಧಾರದಲ್ಲಿ ನಾನು ಪುತ್ತೂರನ್ನು ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲೆ ಆಗಬೇಕು ಅಂತೇಳಿ ಆ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ SP ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಜಾಗವನ್ನು ಕಾಯ್ದಿರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಯಾಕೆ SP ಕಚೇರಿಯನ್ನು ಮೊದಲು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಅಲ್ಲೀಗ ನಮ್ಮ ಮಂಗಳೂರಿನ 4 ವಿಧಾನಸಭಾ ಕ್ಷೇತ್ರಗಳು ಪೊಲೀಸ್ ಕಮಿಷನರೇಟ್ ಜುರಿಡಿಕ್ಷನಲ್ಲಿದೆ. ಅಲ್ಲಿ SPಗೆ ಏನೇ ಕೆಲಸ ಇರೋದಿಲ್ಲ. ಪರಂಗಿಪೇಟೆಯಿಂದ ಆಚೆ SPಗೆ ಯಾವುದೇ ಕೆಲಸಗಳು ಇರಲ್ಲ. ಅವರಿಗೆ ಇರುವಂಥದ್ದು ಪರಂಗಿಪೇಟೆಯಿಂದ ಈಚೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಯಾವುದೇ ಒಂದು ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಯಾವುದೇ ಒಂದು ತುರ್ತು ಸಭೆಯನ್ನು ಮಾಡಬೇಕಿದ್ರು ಅಧಿಕಾರಿಗಳು ಮಂಗಳೂರಿಗೆ ಹೋಗಬೇಕು. ನಾವು ಸುಳ್ಯದಿಂದ ನೋಡ್ತಿದ್ರೆ ಅವರಿಗೆ 100 ಕಿಲೋಮೀಟ್ರ್ ಹೋಗಬೇಕು. ಇದಾದರೆ 50 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇಡೀ ಭೌಗೋಳಿಕವಾಗಿ SP ಜುರಿಡಿಕ್ಷನನ್ನು ನಾವು ಕವರ್ ಮಾಡ್ಬೋದು ಅಂತೇಳಿ ಪುತ್ತೂರನ್ನು ಕೇಂದ್ರ ಮಾಡಬೇಕು ಅಂತ ನಾನು ಆರಂಭದಲ್ಲಿ ಹೊರಟೆ. ಅದಕ್ಕೆ ನಮ್ಮ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಕೂಡ ನನಗೆ ಬೆಂಬಲ ಕೊಟ್ಟರು. ನೀವು ಇದು ಮಾಡೋದು ಸರಿ, ಭೌಗೋಳಿಕವಾಗಿ ಇಡೀ ಕರ್ನಾಟಕದಲ್ಲಿ SP ಮತ್ತು ಪೊಲೀಸ್ ಕಮಿಷನರೇಟ್ ಸಪರೇಟ್ ಆಗಿರುವಂಥದ್ದು ನಿಮ್ಮ ಜಿಲ್ಲೆಯಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದರು. ಅದರ ಆಧಾರದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆವು. ಅದರ ಜೊತೆಯಲ್ಲಿ ನಮ್ಮದು ಪುತ್ತೂರಿನಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ನಾನು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತೇಳಿ ನನ್ನೊಂದು ಇದೆ. ನಂದು ಆರಂಭದಲ್ಲಿ ನಾನು ಕನಸು ಕಂಡದ್ದು ಅದೇ, ನಮ್ಮ ಯುವತಿಯರಿಗೆ ಉದ್ಯೋಗ ಕೊಡಬೇಕು. ನಮ್ಮವರು ಭಾಳಷ್ಟು ಇವತ್ತು ಬೆಂಗಳೂರು, ಮೈಸೂರು, ಮುಂಬೈ ಬೇರೆ ಬೇರೆ ಊರಿಗೆ ಹೋಗಿ ಉದ್ಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಆ ಯುವಕರ ಒಂದು ರೀತಿಯ ಉದ್ಯೋಗಕ್ಕಾಗಿ ಇಲ್ಲಿಂದ ವಲಸೆ ಆಗ್ತಾಯಿದೆ. ಅದನ್ನು ತಡೆಗಟ್ಟಬೇಕು ಅಂತೇಳಿ 100 ಎಕರೆಯಲ್ಲಿ ಆದರೂ ಕನಿಷ್ಠ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ, ಒಂದಷ್ಟು ಉದ್ಯೋಗಪತಿಗಳು ಆಗುವಂಥ ಕೆಲಸ ಆಗಬೇಕು ಅಂತೇಳಿ ಮೊದಲ ಆದ್ಯತೆಯನ್ನು ಅದಕ್ಕೂ ಕೂಡ ಕೊಡ್ತಾ ಇದ್ದೇನೆ. ಇನ್ನೂ 2 ನನ್ನ ದೊಡ್ಡ ಯೋಜನೆ ಇರುವಂಥದ್ದು, ಕುಮಾರಧಾರ ಮತ್ತು ನೇತ್ರಾವತಿ ನದಿಗೆ ಚೆಕ್ ಡ್ಯಾಮ್ಗಳನ್ನು, ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿ ಶಾಶ್ವತವಾಗಿ ನೀರಿನ ಬರವನ್ನು ನಿಲ್ಲಿಸಬೇಕು ಅಂತೇಳಿ, ನೀರಿನ ಕೊರತೆಯನ್ನು ನಿಲ್ಲಿಸಬೇಕು. ಕುಡಿಯುವ ನೀರಿಗಾಗಬೇಕು, ನಮಗೆ ಕೃಷಿಗೂ ಇರಿಗೇಷನಿಗೂ ಆಗಬೇಕು ಅಂತೇಳಿ. ಅದಕ್ಕೆ ಬೇಕಾಗಿ ನಾನು ಒಂದು ನಮ್ಮ ಬೆಳ್ಳಿಪ್ಪಾಡಿ ಹಿರೇಬಂಡಾಡಿ ಕಟ್ಟಡದಲ್ಲಿ 240 ಕೋಟಿಯ ಬ್ರಿಡ್ಜ್ ಕಮ್ ಬ್ಯಾರೇಜಿ ಈಗಾಗಲೇ DPR ಆಗಿ ಅದು ನಮ್ಮ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆಗೆ ಹೋಗಿದೆ. ಇನ್ನೊಂದು ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ 70 ಕೋಟಿಯ
ಬ್ರಿಡ್ಜ್ ಅಲ್ಲಿ ಬ್ಯಾರೇಜ್ ಮಾತ್ರ, ಬ್ರಿಡ್ಜ್ ಇಲ್ಲ. ಡ್ಯಾಮಿಗೆ ಒಂದು ಪ್ರಪೋಸಲ್ ಕಳಿಸಿ ಅದು DPR ಆಗಿ ಅದು ಸರ್ಕಾರದ ಹಂತದಲ್ಲಿದೆ. ಅದರ ಹಿಂದೆ ನಮ್ಮ ಜಿ ಶಂಕರ್ ಅಂತ ದೊಡ್ಡ ಕಾಂಟ್ರಾಕ್ಟ್ರು ಅದನ್ನು ಈಗ ಫಾಲೋಅಪ್ ಮಾಡ್ತಾ ಇದ್ದಾರೆ. ಯಾಕೆ ಜಿ ಶಂಕರ್ ಅಂತ ಮಾಡಬೇಕಾದ್ರೆ ಅದು ಕಾಲಮಿತಿಯಲ್ಲಿ ಮುಗಿಬೇಕು. ಅದಕ್ಕೆ ಬೇಕಾಗಿ ಆ ದೊಡ್ಡ 2 ಡ್ಯಾಮ್ಗಳಾದರೆ ಪುತ್ತೂರಿನ ಕುಡಿಯುವ ನೀರಿನ ಸಮಸ್ಯೆ ಸಾಲ್ವ್ ಆಗ್ತದೆ. ಇಡೀ ಪುತ್ತೂರು ತಾಲೂಕಿನ 22 ಪಂಚಾಯಿತಿಗಳಿಗೂ ನಾವು ಶುದ್ಧ ಕುಡಿಯುವ ನೀರನ್ನು ನದಿಯಿಂದಲೇ ಕೊಡ್ಬೋದು. ಅದರ ಜೊತೆಯಲ್ಲಿ ಇವತ್ತು ಬೋರ್ವೆಲ್ಗಳು ಆಗಾಗ ಡ್ರೈ ಆಗ್ತಾ ಇದೆ ನಮ್ಮ ರೈತರಿಗೆ ಏತ ನೀರಾವರಿ ಮೂಲಕ ನೀರನ್ನು ಕೊಡ್ಬೋದು ಅಂತೇಳಿ ಆ ಯೋಜನೆಯನ್ನು ನಾವು ತಂದಿದ್ದೇವೆ. ಇದು ನಮ್ಮದು ನೀರಾವರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಅದಕ್ಕೆ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ. ಕೋವಿಡ್ ಇದ್ದ ಕಾರಣ ನಮಗೆ ಅದನ್ನು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಈಗ 5 ಎಕರೆ ಚಿಲ್ಲರೆ ಜಾಗೆಯನ್ನು ಇವತ್ತು ತಾಲೂಕು ಆಫೀಸು, ಸಬ್ ರಿಜಿಸ್ಟ್ರ್ ಆಫೀಸು, ಸಬ್ ಜೈಲು, PWD ಎಲ್ಲ ಜಾಗವನ್ನು ಸೇರಿಸಿ 5 ಎಕರೆ ಚಿಲ್ಲರೆ, ಅದು ಕೂಡ ಹಾರ್ಟ್ ಆಫ್ ದಿ ಸಿಟಿ ಪುತ್ತೂರು ನಗರದ ಮಧ್ಯೆ 5 ಎಕರೆ ಜಾಗ ಅಂದರೆ ಭಾರಿ ದೊಡ್ಡ ವಿಸ್ತೀರ್ಣ ಇತ್ತು. ಈ ಜಾಗೆಯಲ್ಲಿ ಒಂದು 300 ಬೆಡ್ಡಿನ ಆಸ್ಪತ್ರೆ ಆಗಬೇಕು ಅಂತೇಳಿ ಅದು ಕೂಡ ಹಾಗೆ ಈಗಾಗಲೇ 240 ಕೋಟಿಯ ಒಂದು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ಅದನ್ನು ಇವತ್ತು ನಮ್ಮ ಆರೋಗ್ಯ ಇಲಾಖೆ ಅದನ್ನು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೈನಾನ್ಸಿಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಅದು ಕ್ಯಾಬಿನೆಟ್ಗೆ ಹೋಗುವಂಥ ಹಂತದಲ್ಲಿದೆ. ಇದು ಆದರೆ ನಮಗೆ ಮುಂದೆ ಮೆಡಿಕಲ್ ಕಾಲೇಜಿಗೂ ಅನುಕೂಲ ಆಗ್ತದೆ. ಯಾವುದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲದ್ರೆ ಖಾಸಗಿ ಮೆಡಿಕಲ್ ಕಾಲೇಜು ಒಂದು ಊರಲ್ಲಿ ಆಗಬೇಕಿದ್ರೆ ಅಲ್ಲಿ ಪೇಷಂಟ್ಗಳು ಬೇಕು. ಆ ಪೇಷಂಟ್ಗಳಿರಬೇಕಾದ್ರೆ ಅಲ್ಲಿ ಕನಿಷ್ಠ 300 ಬೆಡ್ಡಿನ ಹಾಸ್ಪಿಟಲ್ ಬೇಕೇ ಬೇಕು. ಇದು ಇಡೀ ರಾಜ್ಯದಲ್ಲಿರುವಂಥ ವಾಸ್ತವ ಸ್ಥಿತಿ. ಅದಕ್ಕೆ ಬೇಕಾಗಿ ಆಸ್ಪತ್ರೆಗೆ ನಮ್ಮ ಮೊದಲ ಆದ್ಯತೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಅಭಿವೃದ್ಧಿ ಮತ್ತು ರಾಜಕೀಯ ಟಿಕೆಟ್ ಹೊಡೆಯೋದಕ್ಕೆ ಯಾವುದು ಬೇಕು ಅಂತ ಇವತ್ತು ಟಿಕೆಟ್ ಕೊಡುವಂಥದ್ದು ನಮ್ಮ ಸಂಘಟನೆ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು, ನಮ್ಮ ಬದ್ಧತೆಯನ್ನು ನೋಡಿಕೊಂಡು, ನಮ್ಮಲ್ಲಿರುವಂಥ ಪ್ರಾಮಾಣಿಕತೆಯನ್ನು ನೋಡಿಕೊಂಡು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಇವತ್ತೊಂದು ರಾಜಕೀಯ ಪಾರ್ಟಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತದೆ. ಸಂಜೀವ ಮಠಂದವರು ಸುಮಾರು 35 ವರ್ಷದಿಂದ BJPಯಲ್ಲಿ ಪಂಚಾಯತ್ ಸದಸ್ಯನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, APMC ಸದಸ್ಯನಾಗಿ, ಸಹಕಾರಿ ಸಂಘದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ಇವತ್ತು ಶಾಸಕನಂತ. ಇವತ್ತು ಕೂಡ ನನ್ನ ಸಂಘಟನೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಲ್ಲಿ ಪ್ರಭಾರಿ, ರಾಜ್ಯದ ಸಹಕಾರಿ ಪ್ರಕೋಷ್ಠದ ರಾಜ್ಯ ಸಂಚಾಲಕ, ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಶಾಸಕನಾಗಿ ಪುತ್ತೂರಿನಲ್ಲಿ ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಜನ ಹೇಳುವಂಥ ವಿಚಾರ ನೋಡಿದರೆ ಪುತ್ತೂರಿನಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಸುಮಾರು 1400 ಕೋಟಿ ಅನುದಾನ ಇಷ್ಟ ತನಕ ಯಾವ ಶಾಸಕರು ಮಾಡಲಿಲ್ಲ ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರು ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ನಾವು CC ರೋಡ್ಗಳನ್ನು, ಕಾಂಕ್ರೀಟ್ ರೋಡ್ಗಳನ್ನು ನೋಡಿದರೆ ಈ ಒಂದು 5 ವರ್ಷದಲ್ಲಿ ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ. 25 ವರ್ಷ 30 ವರ್ಷದಿಂದ ಬಾಕಿ ಆದಂಥ ರೈಲ್ವೆ APMC ಅಂಡರ್ಪಾಸ್ ಅದು ಸಂಜೀವ ಮಠಂದೂರ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹಾರಾಡಿಯ ಆ ಪ್ಯಾರಲಲ್ ರೋಡ್ ನಮ್ಮ ರೈಲ್ವೆ ಅದು ಸಂಜೀವ ಮಠಂದೂರ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ವಿವೇಕಾನಂದ ಕಾಲೇಜಿನ ಆ ಒಂದು ಓವರ್ ಬ್ರಿಡ್ಜ್ ರೈಲ್ವೆ ಅದಕ್ಕೆ ಶಿಲಾನ್ಯಾಸ ಮಾಡಿದ್ದು ಈ ಅವಧಿಯಲ್ಲಿ ಅಂತ ಹೇಳುವಂಥ ಜನ ಮಾತಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪುತ್ತೂರು ಪಿನ್ನಂಗಡಿ ರಸ್ತೆ ಅದು ಬಹುದಿನದ ಬೇಡಿಕೆ ಆಗಿತ್ತು. ನಮ್ಮ ಅವಳಿ ನಗರವನ್ನು ಸಂಪರ್ಕ ಮಾಡುವಂಥ 2 ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕ ಮಾಡುವಂಥ ರಸ್ತೆ ಅಗಲೀಕರಣ ಆಗಬೇಕು ಅಂತ ಇತ್ತು. ಅದಕ್ಕೆ ಸುಮಾರು 30 ಕೋಟಿ ಅನುದಾನವನ್ನು ಇಟ್ಟಿದ್ದರೆ ಅದು ನನ್ನ ಅವಧಿಯಲ್ಲಿ. ಇಂಥ ಕೆಲವು ಜನ ನೋಡುವಂಥ ಜನರ ಅವಶ್ಯಕತೆಗೆ ಪೂರಕವಾದಂಥ 16 ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದಂಥ ತೃಪ್ತಿ ನನಗಿದೆ. ಸಂಜೀವ ಮಠಂದೂರವರು ಬಹಳ ಸೌಮ್ಯ ಸ್ವಭಾವದವರು, ಬಹಳ ಮೃದು ಸ್ವಭಾವ. ನೀವೇನಾದರೂ ರಾಜಕೀಯವಾಗಿ ಅಗ್ರೆಸಿವ್ ಆಗಬೇಕಿತ್ತು ಅಂತ ಯಾವತ್ತಾದ್ರೂ ಅನಿಸಿದೆಯಾ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡಿದಾಗ? ನಾನು ಹಿಂದಿನಿಂದಲೂ ರಾಜಕಾರಣ ಮಾಡಬೇಕಿದ್ರೆ ನಾನು ಸಜ್ಜನ ರಾಜಕಾರಣಿಯಾಗಿ ಇರಬೇಕು ಅಂತೇಳಿ ಬಯಸಿದವು. ಯಾವತ್ತೂ ನಾನು ಅಗ್ರೆಸಿವ್ ಆಗಿಲ್ಲ ಅಂತಲ್ಲ, ಆದಂಥ ಉದಾಹರಣೆಗಳಿದೆ. ನಾನು ಜಿಲ್ಲಾಧ್ಯಕ್ಷನಾಗಬೇಕಿದ್ರೆ ಆಗಲೂ ನಾವು ಹೋರಾಟ ಮಾಡ್ತಾಯಿದ್ದೆವು. ನಾನು ಹಿರೇಬಂಡಾಡಿಯಿಂದ ಹೋರಾಟದಲ್ಲಿ ನನ್ನನ್ನು ಗುರುತಿಸಿಕೊಂಡವ.
ಹಿರೇಬಂಡಾಡಿಗೆ ಬಸ್ಸು ಆಗಬೇಕು ಅಂತೇಳಿ 92ರ ಆಸುಪಾಸಿನಲ್ಲಿ ವಿನಯ್ ಕುಮಾರ್ ಸೊರಕೆ MLA ಆಗಿರುವಾಗ MLA ಬಸ್ಸು ಹಾಕೋದಿಲ್ಲ ಅಂತೇಳಿ ನಾನು ಬಸ್ಸು ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನನ್ನೂರಿಗೆ ಬಸ್ಸು ಏನೇನು ಬೇಕೆಲ್ಲವನ್ನು ಮಾಡಿಕೊಂಡು ಬಂದವ. ಯಾವ ಸಂದರ್ಭದಲ್ಲಿ ಅಗ್ರೆಸಿವ್ ಆಗಬೇಕು ಆಗ ಅಗ್ರೆಸಿವ್ ಆಗುವಂಥದ್ದು, ಯಾವ ಸಂದರ್ಭದಲ್ಲಿ ಮೈಲ್ಡ್ ಆಗಿ ಸಾಫ್ಟ್ ಆಗಿರಬೇಕು ಆಗ ಸಾಫ್ಟ್ ಆಗಿರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಂದರ್ಭ ಸಮಯ ನೋಡಿಕೊಂಡು ನಾವು ಆ ಕೆಲಸವನ್ನು ಮಾಡ್ತೇವೆ. ರಾಜಕೀಯದಲ್ಲಿ ಕೆಲವೊಂದು ಪಟ್ಟುಗಳಂತ ಇರುತ್ತೆ, ಅಂದರೆ ಯಾವ ಸಮಯದಲ್ಲಿ ಹೇಗೆ ಮಾಡಿದರೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ನಮ್ಮ ಒಂದು ಇಮೇಜನ್ನು ನಾವು ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿರುತ್ತೆ. ಅದರಲ್ಲಿ ಸಂಜೀವ ಮಠಂದೂರ್ ಅವರು ಹಿಂದೆ ಬಿದ್ದಿದ್ದಾರಾ? ಸಂಜೀವ ಮಠಂದೂರಿಗೆ ನಾಟಕ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಸಹಜವಾಗಿ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು ರಾಜಕಾರಣದಲ್ಲಿ ನಾಟಕೀಯ ಬೆಳವಣಿಗೆಗಳೇ ಹೆಚ್ಚು ಪರಿಣಾಮವನ್ನು ಬೀರ್ತದೆ. ಅದು ತಾತ್ಕಾಲಿಕ ಅಂತ ನಾನು ಭಾವಿಸಿದ್ದೇನೆ, ದೀರ್ಘಕಾಲಕ್ಕೆ ಅದು ಪರಿಣಾಮವನ್ನು ಬೀರುವುದಿಲ್ಲ ಅಂತೇಳಿ. ಆದ್ದರಿಂದ ನಾನು ಕಳೆದ 35 ವರ್ಷದಿಂದ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡು ಬಂದಿದ್ದೇನೆ ಅದೇ ರೀತಿಯಾಗಿ ಜನಪ್ರತಿನಿಧಿಯಾಗಿ ಕೂಡ ನಡ್ಕೊಂಡು ಬಂದಿದ್ದೇನೆ. ಅಂದರೆ ಈಗಿನ ಕಾಲಕ್ಕೆ ಅದು ಅಷ್ಟೊಂದು ಪ್ರಸ್ತುತ ಆಗೋದಿಲ್ಲ ಅನ್ನುವಂಥ ಮಾತುಗಳಿದೆ, ಅದರ ಬಗ್ಗೆ ಏನು ಹೇಳ್ತೀರಿ? ಕೆಲವು ಸಂದರ್ಭದಲ್ಲಿ ಜನ್ರೇಷನ್ ಗ್ಯಾಪ್ಗಳಿರ್ತದೆ. ಆ ಜನ್ರೇಷನ್ ಗ್ಯಾಪ್ಗಳಿದ್ದಾಗ ಆ ಸಂದರ್ಭದಲ್ಲಿ ಅದು ಕಾಣಲಿಕ್ಕೂ ಸಾಕು. ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ, ಆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಬರುವಾಗ ತಡವಾಗಿದ್ದು ಯಾಕೆ? ಅದು ಅವತ್ತು ಕೇಳಿದ ಕ್ವಶನ್, ಇವತ್ತು ಕೂಡ ಹಾಗೇ ಇದೆ. ನೀವು ಯಾಕೆ ಒಟ್ಟಾಗಿ ಬಂದರೆ? ನೀವು ಒಂದು ಬೇಗ ಬರ್ಬೋದಿತ್ತು, ಬೇರೆ ಊರಿನ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಬಂದಿದ್ರು, ನೀವು ಬರಲಿಲ್ಲ ಅನ್ನುವಂಥದ್ದು ಆರೋಪ ಇವತ್ತು ಕೂಡ ಇದೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಬಾರ್ದಿತ್ತು, ಅದು ಒಂದು ನಮಗೆ ದುಃಖದ ಸಂಗತಿ. ಪ್ರವೀಣ್ ನೆಟ್ಟಾರ್ ಹತ್ಯೆಯಾದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಬೆಳ್ಳಾರ ಗ್ರಾಮದ ನೆಟ್ಟಾರ್ ಎಂಬ ಭಾಗದಲ್ಲಿ. ಅಲ್ಲಿಯ ಶಾಸಕರು ಸಚಿವರು ಅಂಗಾರರು ಅವರು ಹತ್ಯೆಯಾಗಿ ಅವರ ಡೆಡ್ ಬಾಡಿಯನ್ನು ಪುತ್ತೂರಿಗೆ ತಂದಿದ್ದರು ಮರಣೋತ್ತರ ಪರೀಕ್ಷೆಗಾಗಿ. ಇಲ್ಲಿಂದ ಅದನ್ನು ಮಂಗಳೂರಿಗೆ ಕೊಂಡಬೇಕು ಅಂತೇಳಿ ಮತ್ತೆ ಅವರ ಮನೆಯವರ ಕೂಗಿತ್ತು. ತರಬೇಕಿದ್ದರೆ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ನಾನು ಬೆಂಗಳೂರಲ್ಲಿದ್ದೆ, ಬೇರೆ ಬೇರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಹೋಗಿದ್ದೆ. ನಮ್ಮ ಅಲ್ಲಿಯ ಶಾಸಕರು ಸಚಿವರಾದಂಥ ಅಂಗಾರವರು ಡೆಲ್ಲಿಯಲ್ಲಿದ್ದರು. ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ನಾವೆಲ್ಲ ಒಟ್ಟಿಗೆ ಮೀಟಿಂಗಲ್ಲಿದ್ದೆವು, ಜಿಲ್ಲಾಧ್ಯಕ್ಷರು ನಾವು ಮೀಟಿಂಗಲ್ಲಿದ್ದೆವು, ನಮ್ಮ ಕಮಿಟಿಯ ಸಭೆಗಳು ಇತ್ತು. 2 ಜನ ಶಾಸಕರು ಊರಲ್ಲಿದ್ದರು, ಬೆಳ್ತಂಗಡಿ ಶಾಸಕರು ಮತ್ತು ಮಂಗಳೂರು ದಕ್ಷಿಣ ಶಾಸಕರು ಊರಲ್ಲಿದ್ದರು. ಬಾಕಿ ಬಂಟ್ವಾಳ ಶಾಸಕರು ನಾವೆಲ್ಲ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿದ್ದಾಗ ಘಟನೆ ಆಗಿ ರಾತ್ರಿ ನಮಗೆ ಮಾಹಿತಿ ಬಂದಾಗ ಸಚಿವ ಅಂಗಾರು ನಾನು ಡೆಲ್ಲಿಯಲ್ಲಿದ್ದೇನೆ, ನಾನು ಬರ್ತೇನೆ, ಒಟ್ಟಿಗೆ ಹೋಗುವ ಅಂತೇಳಿ ಒಂದು ಮಾತನ್ನು ಹೇಳಿದರು. ಸ್ಥಳೀಯ ಶಾಸಕರ ಕ್ಷೇತ್ರದಲ್ಲಿ ಈ ಘಟನೆ ಆದಾಗ ಅವರಿಲ್ಲದೇ ಇದ್ದರೆ ಬಾಕಿ ಶಾಸಕರು ಬಂದರೆ ನಾವು ಒಂದೇ ಪಾರ್ಟಿಯಲ್ಲಿದ್ದಾಗ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂಥೇಳಿ ಎಲ್ಲರೂ ನಾವು ಮಾತಾಡಿಕೊಂಡು ಬೆಳಿಗ್ಗೆ ಬೇಗ ಹೊರಡುವ ಅಂತೇಳಿ ನಾವು ಬೆಳಿಗ್ಗೆ ಬೇಗ ಹೊರಟೆವು. ಅದು ಸುಳ್ಯ ಕ್ಷೇತ್ರದಲ್ಲಿ ನಡೆದಂಥ ಘಟನೆ ಆದ ಕಾರಣ ಸುಳ್ಯದ ಶಾಸಕರು ಅನಿವಾರ್ಯ ಅಂತೇಳಿ ನಾವು ಅವರನ್ನು ಕಾಯುವಂಥ ಕೆಲಸ ನಾವು ಮಾಡಿದ್ದೆವು. ಸಂಜೀವ ಮಠಂದೂರ್ ಕ್ಷೇತ್ರದಲ್ಲಿ ಆದರೆ ಸಂಜೀವ ಮಠಂದೂರ್ ಕ್ಷಣ ಕಾಲ ಕೂಡ ಬೆಂಗಳೂರಲ್ಲಿ ನಿಲ್ತಾ ಇರಲಿಲ್ಲ, ನಾನು ಬರ್ತಾಯಿದ್ದೆ. ಘಟನೆ ನಡೆದಂಥದ್ದು ಮತ್ತು ಮತದಾರ ಕಾರ್ಯಕರ್ತ ಸುಳ್ಯ ಕ್ಷೇತ್ರದ ಕಾರ್ಯಕರ್ತ, ಆದರೆ BJPಯ ಕಾರ್ಯಕರ್ತ ಅಂತ ನಮಗೆ ಗೊತ್ತೋದು, BJPಯ ಕಾರ್ಯಕರ್ತ. ಅದಕ್ಕೆ ಬೇಕಾಗಿ ರಾಜ್ಯಾಧ್ಯಕ್ಷರ ಸಮೇತ ಜಿಲ್ಲಾಧ್ಯಕ್ಷರ ಸಮೇತ ನಾವೆಲ್ಲ ಒಟ್ಟಿಗೆ ಬರುವ ಅಂತೇಳಿ ಹೇಳಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಪುತ್ತೂರಿನ ನಮ್ಮ ಊರಿನಲ್ಲಿರುವಂಥ 2 ಶಾಸಕರಿಗೆ ನೀವು ಹೋಗಿ ಒಮ್ಮೆ ಮಾತಾಡಿ ಸಮಾಧಾನ ಮಾಡಿ ಅಂತ ಹೇಳೋದು ಮಾತನ್ನು ರಾಜ್ಯಾಧ್ಯಕ್ಷರೇ ಹೇಳಿದರು. ಇದು ವಾಸ್ತವ ವಿಚಾರ. ಆದರೆ ಇದರ ಬಗ್ಗೆ ಒಂದಷ್ಟು ಅಪಪ್ರಚಾರಗಳನ್ನು ಬೇರೆ ಬೇರೆ ಜನ BJP ಅಲ್ಲದವರು ರಾಜಕೀಯ ಬೇಳೆ ಬೇಯಿಸಿದಕ್ಕೋರ ನಮ್ಮಲ್ಲಿ ಒಂದಷ್ಟು ವ್ಯತ್ಯಾಸವನ್ನು ಮಾಡಲಿಕ್ಕೆ ಇಂಥ ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಮೀರಿ ಇವತ್ತು ನಮ್ಮ ಸಂಘಟನೆ ಬೆಳೆದಿದೆ. ಆಮೇಲೆ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಆದಾಗ ಮತ್ತೆ ನಮ್ಮ ಕಾರ್ಯಕರ್ತರು ಮತ್ತೆ ಒಟ್ಟಾಗಿ ಮತ್ತೊಂದು ಸಂದೇಶ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ಆ ದಿನ ಕಾರ್ಯಕರ್ತರು BJPಯ ರಾಜ್ಯಾಧ್ಯಕ್ಷರು ಮತ್ತು ಇಲ್ಲಿಯ ನಾಯಕರುಗಳಿಗೆ ಬುದ್ಧಿ ಕಲಿಸಿದ್ರು ಅನ್ನುವಂಥದ್ದು ದೊಡ್ಡ ಮಟ್ಟಿನ ಚರ್ಚೆ ಆಯಿತು. ಅದು
ಪತ್ರಿಕೆಗಳಲ್ಲಿ ಬಂತು, ದೊಡ್ಡ ಮಟ್ಟಿನ ಸುದ್ದಿಯೂ ಆಯಿತು. ಬುದ್ಧಿ ಕಲಿಸಿದ್ದು ಹೌದಾ? ಏನು ಬುದ್ಧಿ ಕಲಿಸಲಿಲ್ಲ. ಯಾಕಂದರೆ ಒಂದು ಹತ್ಯೆ ಆದಾಗ ಸಹಜವಾಗಿ ಜನರಲ್ಲಿ ಆಕ್ರೋಶ ಇರ್ತದೆ, ಆ ಮನೆಯವರಿಗೂ ದುಃಖ ಇರ್ತದೆ. ಮನೆಯವರು ದುಃಖವನ್ನು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದು ಪ್ರತಿ ಮನೆಯಲ್ಲಿರುವಂಥ ವಾಸ್ತವ ವಿಚಾರ. ಇದು ಆದಷ್ಟೇ ಹೊರತು ಬೇರೆ ಏನಲ್ಲ. ಅಲ್ಲಿಯ ಕಾರ್ಯಕರ್ತರಿಗೆ ನಮ್ಮದೇ ಸರ್ಕಾರ ಇರುವಾಗ, ನಮ್ಮದೇ MLA ಇರುವಾಗ, ನಮ್ಮದೇ MP ಇರುವಾಗ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತ ಇತ್ತು ಅವ್ರ ಮನಸ್ಸಲ್ಲಿತ್ತು. ಆ ಮನಸ್ಸಿನ ದುಃಖ ದುಮ್ಮಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವ್ಯಕ್ತಿಗತವಾಗಿ ಯಾವುದೇ ಜನಪ್ರತಿನಿಧಿಯ ಮೇಲೆ ಅಂತ ಅವರ ಆಕ್ರೋಶವನ್ನು ತೋರ್ಪಡಿಸಿದಲ್ಲ, ಸಾರ್ವಜನಿಕವಾಗಿ ತೋರ್ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂಜೀವ ಮಠಂದೂರ್ ಅವರು ಒಂದು ಬಸ್ಸಲ್ಲಿದ್ದುಕೊಂಡು ನಾನು ಬೆಂಗಳೂರಲ್ಲಿದ್ದೇನೆ ಅನ್ನುವಂತಹದ್ದೊಂದು ಮಾಹಿತಿಯನ್ನು ನೀಡಿದ್ದು, ಅದೊಂದು ವಿವಾದ ಆಗಿತ್ತು. ಅದು ಏನು ಸರ್ ವಿವಾದ? ಅದು ಯಾರು ನಿಮಗೆ ಫೋನ್ ಮಾಡಿದ್ದು? ಕಾರಣ ಏನು? ನೀವು ಎಲ್ಲಿದ್ರಿ? ನೋಡಿ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಅದು ಕೂಡ ಶಿರಾಡಿಯಲ್ಲಿ ಒಂದು ಘಟನೆ ನಡೆದಿತ್ತು. ಅವತ್ತು ಘಟನೆ ನಡೆದು ಅದು ಪೊಲೀಸ್ ಸ್ಟೇಷನ್ ಉಪ್ಪಿನಗಡಿಗೆ ಕಂಪ್ಲೇಂಟ್ ಬಂದಿತ್ತು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರಬೇಕಿದ್ರೆ ನಾನು DSPಗೆಲ್ಲ ಮಾತಾಡಿ ಅವರ ಮೇಲೆ ಕೇಸ್ ಹಾಕದಾಗಿ, ಅವರ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕದಾಗಿ ಮಾತಾಡಿ ಕೆಲಸ ಮಾಡಿ ರಾತ್ರಿಯಾಗಿ ನಾನು ರಾತ್ರಿ ಬೆಂಗಳೂರಿಗೆ ಹೊರಡು, 11 ಗಂಟೆಗೆ ಬಸ್ಸಿಗೆ ಹೊರಡು. ನಾನು ಮನೆಯಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೇನೆ, ನಾನು ಇವತ್ತು ಸಿಗೋದಿಲ್ಲ ಅಂತ ಹೇಳಿದೆ. ಅವರು ಶಿರಾಡಿಯಿಂದ ಬರಬೇಕು, ನಾನು ಬೆಂಗಳೂರಿಗೆ 11 ಗಂಟೆ ಬಸ್ಸು ಅಂತೇಳಿ. ಇದು ನಡೆದದ್ದು ಘಟನೆ ಶಿರಾಡಿಯಲ್ಲಿ. ಶಿರಾಡಿಯ ಕಾರ್ಯಕರ್ತರು, ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಅವರಿಗೆ ಪೊಲೀಸ್ ಸ್ಟೇಷನ್ ಉಪ್ಪಿನಂಗಡಿ, ಅಲ್ಲಿಯ ಶಾಸಕರು ಅದಕ್ಕೆ ಅಟೆಂಪ್ಟ್ ಮಾಡಿದ್ದಾರೆ. ನಾನು ಸಹಾನುಭೂತಿಯ ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಅಂತ ನಾನು ಕೂಡ ಅದಕ್ಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅವರು ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳುವಾಗ ನಾನು ಆದಿತ್ಯ ಹೋಟೆಲ್ ಹತ್ತಿರ ಬಸ್ಸು ಹತ್ತಬೇಕಾದ್ರೆ ಬಸ್ ಬರುವಾಗ ಲೇಟ್ ಆಯಿತು. ಬಸ್ಸು ಹೊತ್ತು 1 ಗಂಟೆ ಲೇಟ್ ಆಯಿತು. ನಾನು ಅಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೆ. ಆಗ ಬಂದರು, ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿದಿರಿ. ನಾನು ಬಸ್ಸಿಗೆ ಹೋಗ್ತಾ ಇದ್ದೇನೆ, ಬಸ್ಸು 11 ಗಂಟೆಗೆ ಅಂತ ಹೇಳಿದ್ದವ್ರ ಹತ್ರ. ಬಸ್ಸು ಬರುವಾಗ 1 ಗಂಟೆ ಲೇಟ್ ಆಯಿತು. ನಾನು ಅವರಿಗೆ ಅವತ್ತು ಸಿಕ್ಕಿದೆ ಅಲ್ಲಿ. ಇದನ್ನು ದೊಡ್ಡ ಇಶ್ಯೂ ಮಾಡುವಂಥ ಕೆಲಸ ಕೆಲವು ಕಾರ್ಯಕರ್ತರು ಮಾಡಿದರು. BJP ಅವರು ಅಂತಲ್ಲ, ಆದರೆ ರಾತ್ರಿ ಹೊತ್ತೋದು. ಹಗಲು ಹೊತ್ತಾದರೆ ನಾನು ಏನಾದರೂ ಹೇಳ್ತಾ ಇದ್ದೆ. ರಾತ್ರಿ ಹೊತ್ತು ಆದ ಕಾರಣ ಯುವಕರು ಹೇಗಿರ್ತಾರೆ ಸ್ಪಿರಿಟಲ್ಲಿ ಅಂತೇಳಿ ಅದನ್ನು ಮತ್ತೆ ನಾನು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಅದಕ್ಕೆ ಯಾವುದೇ ರಾಜಕೀಯ ಬಣ್ಣ ಇಲ್ಲದ್ರೆ ಬೇರೆ ಇದು ಮಳೆಯುವಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳಾದಾಗ ಅಥವಾ ಏನೋ ಒಂದು ರೀತಿಯ ತಪ್ಪು ಸಂದೇಶ ಹೋದಾಗ, ಅಂದರೆ ಅಲ್ಲಿ ಏನು ತಪ್ಪಿಲ್ಲ ಆದರೆ ಸಂದೇಶ ತಪ್ಪು ಹೋಗಿದೆ ಅಂತ ಆದಾಗ ಅದನ್ನು ಒಂದು ಸಮರ್ಥಿಸಿಕೊಳ್ಳೋದಕ್ಕೆ ಒಂದು ಯುವಕರ ದಂಡು ಅಥವಾ ಒಂದು ತಂಡ ಇರುತ್ತೆ. ಸಂಜೀವ ಮಠಂದೂರ್ ಅವರಿಗೆ ಅಂಥ ಒಂದು ತಂಡದ ಕೊರತೆ ಇದೆಯಾ? ಅಂದರೆ ಈ ರೀತಿಯ ಒಂದು ಏನಾದರೂ ಅಪಪ್ರಚಾರಗಳಾದಂಥ ಸಂದರ್ಭದಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅಥವಾ ಅದು ಹಾಗಲ್ಲ ಅಂತ ಹೇಳಿಕೊಳ್ಳೋದಕ್ಕೆ ಅಂಥ ವ್ಯವಸ್ಥೆ ಇಲ್ವಾ ಅಂತ? ಅಲ್ಲ, ನಮ್ಮ ಕಡೆಯಿಂದ ಅದನ್ನು ನಾವು ಇದು ಮಾಡಿದ್ದೇವೆ. ಆದರೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದನ್ನೇ ಮಾಡಬೇಕು ಅಂತೇಳಿ ಬೇರೆ ಜನ ಅದಕ್ಕೆ ಪ್ರಯತ್ನ ಮಾಡುವಾಗ ಈ ರೀತಿಯಾಗಿ ಬಹುಶಃ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ಜನಪ್ರತಿನಿಧಿಯ ಮೇಲೆ ಆರೋಪಗಳು ಏನೋ ಬಂದಾಗ ಆರೋಪಿ ಅಂತ ಹೇಳುವಂಥ ಸ್ಥಾನದಲ್ಲಿ ಇಡುವಂಥ ಕೆಲಸಗಳು ಮಾಧ್ಯಮಗಳ ಮುಖಾಂತರ ಆಗ್ತಾಯಿದೆ. ನಾನು ಏನೇನು ವಾಸ್ತವ ವಿಚಾರಗಳಾಗಿದೆ ಅಂತೇಳಿ ಅದನ್ನು ನಾನು ಹೇಳುವಂಥ ಸಂಗತಿಯನ್ನು ಹೇಳಿದ್ದೇನೆ. ನಾನು ಸಮರ್ಥನೆ ಮಾಡುವಂಥ ಸಂಗತಿ ಅಲ್ಲ, ವಾಸ್ತವ ವಿಚಾರ ಏನು ಅಂತೇಳಿ. ನಿಮ್ಮಲ್ಲಿ ಏನು ವಾಸ್ತವ ವಿಚಾರ ಹೇಳಿದ್ದೇನೆ ಅದೇ ವಾಸ್ತವ ವಿಚಾರ ಅಲ್ಲಿ ಆಗಿದೆ. ಪ್ರತ್ಯಕ್ಷದರ್ಶಿಗಳು ಕೂಡ ಅಲ್ಲಿ ಇದ್ದರು, ನಮ್ಮೊಟ್ಟಿಗೆ ಇದ್ದವರು. ನನ್ನಲ್ಲಿ ಮಾತಾಡಿಸಲಿಕ್ಕೆ ಕೆಲವರು ಬಂದಿದ್ದರು. ಎಲ್ಲಿಗೆ ಬಸ್ ಹತ್ತುವುದಕ್ಕೆ ಮುಂಚೆ ಕೂಡ ಮಾತಾಡಿಸಲಿಕ್ಕೆಲ್ಲ ಬಂದವರಿದ್ದರು. ಅವರು ಕೂಡ ಹೇಳಿದರು. ನಾನು ಹೇಳಿದೆ ಅದು ರಾತ್ರಿಯ ಹೊತ್ತು ಅಂತೇಳಿ, ರಾತ್ರಿಯ ಹೊತ್ತು ಅಂತ ಹೇಳಿದೆ. ಹಾಗೆ ಇನ್ನದರ ಬಗ್ಗೆ ಏನು ನಾನು ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಚುನಾವಣೆಯ ಸಮಯದಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುತ್ತವೆ, ಆ ಒಂದು ಹೇಳಿಕೆ ಯಾರಿಗೆ ಹೇಳಿದ್ದು? ಅದು ನಿಮಗೆ ಮೈನಸ್ ಆಗಿದೆಯಾ? ಸಾರ್ವಜನಿಕವಾಗಿ ಇವತ್ತು ಚುನಾವಣೆಗಳು ಬರುವಾಗ ಎಲ್ಲ ಪಾರ್ಟಿಯಲ್ಲಿ ಎಲ್ಲರೂ ಅಭ್ಯರ್ಥಿಗಳಿಗೆ ಬಳುವಾರಿನಲ್ಲಿ ಗಲಾಟೆ ಆಯಿತು, ನಿಮ್ಮನ್ನು ಪ್ರಶ್ನಿಸಿದರು. ಆದರೆ ಆ ಸಂದರ್ಭದಲ್ಲಿ ತಾವು ಉತ್ತರ ಕೊಡದೆ ಹೋದ್ರಿ ಅನ್ನುವಂಥದ್ದು ಕೂಡ ಆರೋಪ ಬಂತು. ಆ 2-3 ಜನ ಗೊಂದಲ ಮಾಡಿದವರ ಮೇಲೆ ಯಾವುದೇ ಪ್ರಹಾರ ಮಾಡಬಾರ್ದು. ಸಂಜೀವ ಮಠಂದೂರ್ ಇದ್ದರೆ ಅದು ಇನ್ನೂ ಕೂಡ ಜಾಸ್ತಿ ಇದಾಗ್ತದೆ. ಕಾರ್ಯಕರ್ತರು ಅಸಮಾಧಾನಗೊಂಡಾಗ ಅಥವಾ ಕಾರ್ಯಕರ್ತರು ನೋವಿನಲ್ಲಿದ್ದಾಗ ಅವರ ಎಲ್ಲರ ನೋವುಗಳನ್ನು ಅವರ ನೋವುಗಳಿಗೆ ಮದ್ದು ಅರಿಯೋದಕ್ಕೆ ಇಬ್ಬರು ಬರಬೇಕು, ಮೋದಿ ಅಮಿತ್ ಶಾ. ಇವರು ಬಂದರೆ ಎಲ್ಲ ಸರಿ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ ಕರಾವಳಿಯಲ್ಲಿದೆ, ಇದೆಯಾ? ಇಲ್ಲವೇ ಇಲ್ಲ.
ಪುತ್ತೂರು ಬಿಜೆಪಿಯಲ್ಲಿ ಭಿನ್ನಮತ ಅನ್ನುವಂಥದ್ದು ಇದೆಯಾ? BJPಯಲ್ಲಿ ಯಾವುದೇ ಭಿನ್ನಮತಗಳಿಲ್ಲ ನಮ್ಮಲ್ಲಿ. ಇಲ್ಲ. ಹಿಂದುತ್ವ ನಮಗೆ ಪ್ರಬಲವಾದಂಥ ಅಸ್ತ್ರ. ಪುತ್ತೂರಿಗೆ ಪುತ್ತಿಲ ಅನ್ನುವಂತಹ ಅಭಿಯಾನದ ಬಗ್ಗೆ ಏನು? ಇನ್ನು ಮುಂದೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಈ ರೀತಿಯಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂಜೀವ ಮಠಂದೂರು ಅವರಿಗೆ ಅವರ ಕಾರ್ಯವೈಖರಿಯ ಬಗ್ಗೆ ತಳಮಟ್ಟದ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಒಂದು ಮಾತಿದೆ, ಅದನ್ನು ಒಪ್ಪಿಕೊಳ್ತೀರಾ? ಅಂದರೆ ಸಂಜೀವ ಮಠಂದೂರು ಯಾರು ಅಂತೇಳಿ ನಮ್ಮ BJPಯವರಿಗೆ ಗೊತ್ತು, ನಮ್ಮ ಸಂಘಟನೆಯವರಿಗೆ ಗೊತ್ತು. ಚುನಾವಣೆ ಬರುವಾಗ ನಾವು ಗಿಮಿಕ್ ಮಾಡುವವರಲ್ಲ. AVG English Medium School located in Alapuda, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School and unit of AVG Educational and Charitable Trust, Alapuda, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.